ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಪಂಚಾಯತ್ನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ನೆಕ್ಕರಾಜೆ ಬೈಪದವು ಎಂಬಲ್ಲಿನ ರುಕ್ಮಾ ಶಾಂತಿ ಎಂಬ ದಂಪತಿಗಳ ಪ್ರಸ್ತುತ ಬದುಕುತ್ತಿರುವ ಪರಿಸ್ಥಿತಿ ಯಾರಿಗಾದರೂ ಕರಳು ಚುರುಕು ಎನ್ನಿಸದೇ ಇರದು. ಅಣ್ಣ ತಮ್ಮಂದಿರು ಪಾಲಾಗಿ ಈ ಕುಟುಂಬಕ್ಕೆ ಸಿಕ್ಕಿದ್ದು ಮುರುಕಲು ಮನೆಗೆ ಇಳಿಸಿದ ಜೋಪಡೆ, ಸರಿಯಾಗಿ ಕಾಲು ಚಾಚಿ ಮಲಗಲು ಸಾಧ್ಯವಿಲ್ಲದ ಕೋಳಿಕೂಡು. ಮಳೆಯ ದೆಸೆಯಿಂದಾಗಿ ತಪ್ಪಿಸಿಕೊಳ್ಳಲು ಮಡಲು ಮತ್ತು ಪ್ಲಾಸ್ಟಿಕ್ ಹಾಕಿದ ಈ ಜೋಪಡಿಯ ಮಾಡು ಗಾಳಿ ಬಂದರೆ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಈ ಮನೆಯಲ್ಲಿ ಕಳೆದ 2 ವರ್ಷಗಳಿಂದ ಈ ಕುಟುಂಬ ಬದುಕುತ್ತಿದೆ. ಈ ಬಗ್ಗೆ ವರದಿ ಎಲ್ಲಿದೆ ನೋಡಿ. ಅಣ್ಣನ ಹೆಸರಲ್ಲಿ ಸುಮಾರು 3.5 ಎಕರೆಯಷ್ಟು ಜಾಗ ಇದೆ. ಆದರೆ ತಮ್ಮನಿಗೆ ಅದರಲ್ಲಿ ಪಾಲಿಲ್ಲ. ಮನೆಯಿಂದ ಹೊರಬಂದ ಈ ಕುಟುಂಬ ಇದೀಗ ಬೀದಿ ಪಾಲಾಗಿದೆ. ಕನಿಷ್ಠ ಮನೆಗಾದ್ರೂ ಸ್ವಲ್ಪ ಜಾಗ ಕೊಡಿ ಎಂದ್ರೆ ಅಣ್ಣನ ಕುಟುಂಬ ಅದಕ್ಕೆ ತಯಾರಾಗಿಲ್ಲ. ಈ ಕಾರಣದಿಂದ ಮನೆಯನ್ನ ಕಳೆದುಕೊಂಡಿರುವ ರುಕ್ಮಾ ಇದೀಗ ಬದುಕನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಕುಟುಂಬದ ಸದಸ್ಯರ ಬದುಕು ಬೀದಿ ಪಾಲಾಗುತ್ತಿದ್ರೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂದು ವರ್ತಿಸುವ ಮೂಲಕ ಮಾನವೀಯತೆಗೂ ಭರ ಉಂಟಾಗಿದೆ. ಈ ದಂಪತಿಗೆ ಓರ್ವ ಮಗಳು, ಹೆಸರು ಜಯಶ್ರೀ. 3.5 ವರ್ಷದ ಮಗುವಿಗೆ ಇದ್ದಕ್ಕಿದ್ದಂತೆ ಜ್ವರ ಬಂತು. ಅಲ್ಲಿಯ ನಂತರ ಆಕೆಗೆ 2 ಕಾಲುಗಳಲ್ಲಿ ಶಕ್ತಿ ಇಲ್ಲ. ಆಟವಾಡಿಕೊಂಡು ಇರಬೇಕಾದ ಪುಟಾಣಿಗೆ ಈಗ ನಡೆದಾಡಲು ಸಾಧ್ಯವಿಲ್ಲ. ಈಕೆಗೆ ಮದ್ದು ಮಾಡಲು ಈ ಕುಟುಂಬದವರಲ್ಲಿ ದುಡ್ಡಿಲ್ಲ. ರುಕ್ಮಾ ಕೂಲಿನಾಲಿ ಮಾಡಿ ಸಿಗುವ ಹಣ ಊಟಕ್ಕೂ ಸಾಕಾಗ್ತಾ ಇಲ್ಲ. ಅತ್ತ ಮನೆಯಿಲ್ಲ, ಇತ್ತ ಮಗಳ ಆರೋಗ್ಯ ಸರಿಯಿಲ್ಲ. ಹೆಂಡತಿ ಕೆಲಸಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಕಾರಣ ಈ ಮಗುವನ್ನ ನೋಡಿಕೊಳ್ಳಬೇಕು. ಅರ್ಜಿ ಸಲ್ಲಿಸಿದ್ರೂ ಈ ಮಗುವಿಗೆ ಸಿಗಬೇಕಾದ ಆರ್ಥಿಕ ಸೌಲಭ್ಯವೂ ಸಿಕ್ಕಿಲ್ಲ. ಇಂತಹ ಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಪ್ರಶ್ನೆ ಈ ಕುಟುಂಬದ ಮುಂದೆ ಬೃಹದಾಕಾರವಾಗಿ ನಿಂತಿದೆ. ಐಕಂಡಲ್ಲ ಒಂತೆಲ್ಲ ಕೊರಡತ್ತೆ ನಮకు ఇచ్చిదన దాల ఇచ్చిన దాని అనుకున్నాను. మొన్న లంచించి పోయరల ఎంక్లేని బుర్దు పోయరల నాకు ఇంది జనాలు ఇజ్జతే ಇತ್ತೆ ಪಂಡ ಮಾತಾಡ್ದೈತಿ ಇತ್ತೆ ಎಲ್ಲ ಇಜ್ಜರು ಅಪ್ಪ ಅಮ್ಮ ಇಂಟ್ಲೆಗೆಲ್ಲ ಇಜ್ಜಿ. ಕೋಳಿಗೂಡಿನಂತಿರುವ ಮನೆಯಲ್ಲಿರುವ ಈ ಕುಟುಂಬಕ್ಕೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಶೌಚಾಲಯವಿಲ್ಲ, ಕುಡಿಯುವ ನೀರಿಲ್ಲ, ವಿದ್ಯುತ್ ವ್ಯವಸ್ಥೆ ನೀಡುವ ಸ್ಥಿತಿ ಮೊದಲೇ ಇಲ್ಲ. ಎಲ್ಲದಕ್ಕಿಂತ ಮೊದಲು ಸೂರೆ ಇಲ್ಲ. ಈ ಕುಟುಂಬದ ಪರಿಸ್ಥಿತಿ ಕಬಕ ಗ್ರಾಮ ಪಂಚಾಯತ್ ವ್ಯವಸ್ಥೆಗೂ ಅರಿವಾಗಿದೆ. ಹೇಗಾದ್ರೂ ಮಾಡಿ ಈ ಕುಟುಂಬಕ್ಕೊಂದು ಸೂರು ನೀಡಬೇಕೆಂಬ ತುಡಿತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೀತಾ ಹಾಗೂ ಅಭಿವೃದ್ಧಿ ಅಧಿಕಾರಿ ಆಶಾ ಅವರ ಕನಸು. ಆದರೆ ಮನೆ ನೀಡಲು ಸದ್ಯ ಈ ಕುಟುಂಬದಲ್ಲಿ ಯಾವುದೇ ದಾಖಲೆ ಇಲ್ಲ. ಆದರೂ ಪಕ್ಕದಲ್ಲಿರುವ ಡಿಸಿ ಮನ್ನಾ ಭೂಮಿಯಲ್ಲಿ ಈ ಕುಟುಂಬಕ್ಕೆ 5 ಸೆಂಟ್ಸ್ ನೀಡಿ ಮನೆ ನೀಡಲು ಗ್ರಾಮ ಪಂಚಾಯತ್ ಮುಂದಾಗಿದೆ. ಆದರೆ ಸ್ಥಳೀಯ ವ್ಯಕ್ತಿಯೊಬ್ಬರು ಈ ಭೂಮಿಗೆ ಹೋಗುವ ದಾರಿಯನ್ನೇ ಬೇಲಿ ಹಾಕಿ ತಡೆ ಒಡ್ಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಲಿತ ಸೇವಾ ಸಮಿತಿಯ ವತಿಯಿಂದ ಪುತ್ತೂರು ಉಪವಿಭಾಗಾಧಿಕಾರಿ ಅವರಿಗೆ ನಿವೇಶನಕ್ಕಾಗಿ ಮನವಿಯನ್ನ ಕೂಡ ನೀಡಲಾಗಿದೆ. ಯಾರೋ ಒಂದು ದಲಿತ ಮುಖಂಡರ ಒಂದು ಕುಮ್ಮಕ್ಕಿನಲ್ಲಿ ಯಾರೋ ಅತಿಕ್ರಮಣ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಗ್ರಾಮ ಪಂಚಾಯತ್ ನಮಗೆ ಕೊಟ್ಟಿದೆ. ಆ ಮೂಲಕ ನಾವು ಆ ಜಮೀನಿನ ಬಗ್ಗೆ ಮಾನ್ಯ AC ಅವರ ಗಮನಕ್ಕೆ ತಂದು ಈ ಕುಟುಂಬಕ್ಕೆ ಈಗ ಕೂಡಲೇ ಆ ಒಂದು DC ಮನ್ನಾ ಜಮೀನನ್ನು ಏನು ಅತಿಕ್ರಮಣ ಆಗಿದೆಯೋ ಅದನ್ನು ತೆರವು ಮಾಡಿ ಆ ಕುಟುಂಬಕ್ಕೆ ಮನೆ ಕಟ್ಟಲು ವ್ಯವಸ್ಥೆ ಮಾಡಿಕೊಡಬೇಕೆನ್ನುವ ಬೇಡಿಕೆಯನ್ನು ನಾವು AC ಅವರಿಗೆ ಕೊಟ್ಟಿದ್ದೇವೆ. ಮಾನ್ಯ AC ಅವರು ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಕುಟುಂಬದ ಪರಿಸ್ಥಿತಿ ನೋಡ್ತಿದ್ರೆ ನೋವಾಗ್ತಾ ಇದೆ. ಇವರಿಗೆ ಕನಿಷ್ಠ 3 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುವ ಚಿಂತನೆ ನಮ್ಮದಾಗಿದೆ. ಇದರಲ್ಲಿ 1.40 ಲಕ್ಷ ರೂಪಾಯಿ ವಿಕಲಚೇತನ ನಿಧಿಯಿಂದ ಮಂಜೂರು ಮಾಡಲಾಗಿದೆ. ಉಳಿದ ಹಣವನ್ನ ದಾನಿಗಳ ಮೂಲಕ ಸಂಗ್ರಹಿಸಿ ಬಡ ಕುಟುಂಬಕ್ಕೆ ಸೂರು ನೀಡುವ ಕನಸು ನಮ್ಮದು. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ನಡೆಸಲಾಗುತ್ತಿದೆ ಎನ್ನುವ ಕಾಳಜಿ ಅಧ್ಯಕ್ಷೆ ಪ್ರೀತಾ ಮತ್ತು PDO ಆಶಾ ಅವರದ್ದಾಗಿದೆ. ಇದು ಯಾವುದು ಇರಲಿಲ್ಲ ಕಾರ್ಡ್ ಕೂಡ, ಅದು ನಾವು ಈ ಸಲ ಮಾಡಿಸಿಕೊಟ್ಟವರಿಗೆ ಅವರಿಗೆ ಈಗ ಪಂಚಾಯತ್ ವತಿಯಿಂದ ಒಂದು ಗಾಡ್ರೇಜ್ ಕೊಟ್ಟಿದ್ದೇವೆ. ಮತ್ತು ಈ ಅವರ ಮನೆ ಪರಿಸ್ಥಿತಿ ನೋಡಿ ಅವರಿಗೆ ಒಂದು ಮನೆ ಆಗಬೇಕು ಅಂತ ಪ್ರಯತ್ನ ಒಂದು 2 ವರ್ಷದಿಂದ ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಏನೇನೋ ಅಡ್ಡ ಕಾರಣಗಳು ಬಂದು ಈಗ ಒಂದು ದಾರಿಯ ಸಮಸ್ಯೆ ಆಯಿತು.
DC ಮನ್ನ ಜಾಗ ಒಂದು ಅದಕ್ಕೆ ಇದು ಮಾಡಿ ಇಟ್ಟಿದ್ದೇವೆ. ಅದರಲ್ಲಿ ಒಂದು ಅಂದರೆ ಒಂದು ನಮ್ಮ 14 ಫೈನಾನ್ಸಲ್ಲಿ 1,40,000 ಅದಕ್ಕೆ ಅನುದಾನ ಕೂಡ ಇಟ್ಟಿದ್ದೇವೆ. ಆದರೆ ಅದು ಈಗ ಒಬ್ಬೊಬ್ಬರ ಒಂದು ಅರ್ಧ ಅಂದರೆ ಅವರಿಗೆ ಮನೆ ಮಾಡಬಾರ್ದು ಅಂತ ಉದ್ದೇಶವೇನೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಪಟ್ಟು ನಾವೊಂದು ಮನೆ ಮಾಡಲೇಬೇಕು ಅಂತೇಳಿ ತುಂಬ ಪ್ರಯತ್ನ ಮಾಡ್ತೀವಿ. ದಯನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ರುಕ್ಮಾ ಶಾಂತಿ ದಂಪತಿಗಳಿಗೆ ದಾನಿಗಳ ನೆರವು ಬೇಕಾಗಿದೆ. ಈ ಕುಟುಂಬದ ಪರಿಸ್ಥಿತಿ ಕಬಕ ಗ್ರಾಮ ಪಂಚಾಯಿತಿಗೇನೋ ಅರಿವಾಗಿದೆ. ಹೇಗಾದ್ರೂ ಮಾಡಿ ಈ ಕುಟುಂಬಕ್ಕೊಂದು ಸೂರು ನೀಡಬೇಕು ಎಂಬ ತುಡಿತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೀತಾ ಹಾಗೂ ಅಭಿವೃದ್ಧಿ ಅಧಿಕಾರಿ ಆಶಾ ಅವರ ಕನಸು. ಅವರ ಶ್ರಮದಿಂದಲಾದರೂ ಈ ಕುಟುಂಬದ ಕಷ್ಟ ಪರಿಹಾರವಾಗಲಿ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.